ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ. ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಗಳು ಬಹುಶಃ ಈ ಜಗತ್ತಲ್ಲಿ ವಿಭಿನ್ನ ಅಂತ ಭಾವಿಸ್ತಾನೆ. ಒಬ್ಬ ಅಶುಕವಿ ಒಂದ್ ಕಡೆ ಬಹಳ ಸುಂದರವಾಗಿ ಬರೀತಾನೆ ಅಧ್ಯಕ್ಷರೇ. ಎತ್ತ ನೋಡಿದರತ್ತ ಹಸಿರು ಹೊಸನ ಒಟ್ಟ ಬೂರಮೆಯ ಸೊಬಗು, ತೆಂಗು ಕಂಗುಗಳ ಬಾನೆತ್ತರದ ನೋಟ, ಮತ್ಸ್ಯ ರಾಶಿಗಳ ಬೆಟ್ಟ, ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ, ಹರಿವ ನದಿ ತೊರೆಗಳ ಜರಿಜಲ್ಲೆಗಳ ಚಿತ್ತಾಕರ್ಷಕ ನೋಟ, ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸ್ಯೋದ್ಯಮ ಕ್ಷೀರೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮುನ್ನೋಟ, ಹರಿವ ನದಿ ತೊರೆಗಳ ಜರಿಜಲ್ಲೆಗಳ ಚಿತ್ತಾಕರ್ಷಕ ನೋಟ, ನಾಗಬನ ಮಸೀದಿ ಚರ್ಚ್ ಮಠ ಮಂದಿರಗಳ ಧಾರ್ಮಿಕ ಕೂಟ, ಗಮ್ಯದೊಡೆಗೆ ಗುರಿಟ್ಟು ಓಡುವ ಕಂಬಳದ ಕೋಣೆಗಳ ನಾಗಾಲೋಟ, ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದಯಿಸುವುದು ಅದೃಷ್ಟ 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 ಅಂತಕ್ಕಂಥ ಮಾತನ್ನ ಕವಿ ಒಂದು ಕಡೆ ಬರೀತಾನೆ ಸ್ನೇಹಿತರೆ. ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ. ಅಶೋಕ್ ರೈ ಅವರು ಕೂಡ ಮಾತನ್ನು ಹೇಳಿದ್ದಾರೆ. ನಾನು ವಿಶೇಷವಾಗಿ ಅಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ಮೊದಲಿನ ಅನಾದಿ ಕಾಲದಿಂದ ನಡೆದು ಬರ್ತಾ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ. ಈಗ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಆಗ್ತದೆ. ಒಂದಷ್ಟು ನಮ್ಮ ಕಡಲ ತಡಿಯ ಜನ ಅದರ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅದು ಇವತ್ತು ಎಲ್ಲೊಂದು ಕಡೆ ತೊಡಕಾಗ್ತಿದೆ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಮಳೆಗಾಲ ಸಮಯದಲ್ಲಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ಕಣ್ಣಾರೆ ನೋಡಿದ್ದಾರೆ, ಪರಂಪರಿಸಿ ನೋಡಿದ್ದಾರೆ. ಅಲ್ಲಿ ವಿಶೇಷವಾಗಿ ಭೌಗೋಳಿಕ ಸನ್ನಿವೇಶ ಆ ರೀತಿ ಇರೋದ್ರಿಂದ ಅಲ್ಲಿ ವರ್ಷಂಪ್ರತಿ ಮಳೆಗಾಲ ಸಮಯದಲ್ಲಿ ವರ್ಷಂಪ್ರತಿ ಮಳೆ ಬರ್ತದೆ, ಅಲ್ಲಿ ಆ ರಸ್ತೆಗಳು ಹಾಳಾಗ್ತವೆ. ಹಾಗಾಗಿ ಅತ್ಯಂತ ಒತ್ತಡದ ರೀತಿಯಲ್ಲಿ ನಾವಿದ್ದೀವಿ. ಒಂದು ರೀತಿಯಲ್ಲಿ ನನ್ನ ವೈಯಕ್ತಿಕ ಅನಿಸಿಕೆ ಅಂತ ಹೇಳಿದ್ರೆ ತಿರುಕನ ಕನಸು. ಬಹುಶಃ ತಿರುಕ ರಾತ್ರಿಯೆಲ್ಲ ನಿದ್ದೆ ಮಾಡುವಾಗ ಅವನಿಗೆ ಸಾಮ್ರಾಜ್ಯ ಕಟ್ಟಿದಂತ ರಾಜನಾಗಂತ ಒಂದು ಕನಸು ಬೀಳ್ತದೆ. ಬೆಳಿಗ್ಗೆ ಎದ್ದೊಳಗೆ ಮತ್ತೆ ಅದೇ ರೀತಿ ಜೋಳಿ ಹಾಕೊಂಡು ಹೋಗ್ತಾನೆ. ಹಾಗಾಗಿ ಇವತ್ತು ನಮ್ಮ ಪ್ರಥಮ ಬಾರಿಗೆ ನಾವೆಲ್ಲ ಶಾಸಕರಾಗಿದ್ವಿ. ಹಾಗಾಗಿ ಅಧ್ಯಕ್ಷರೇ, ನಮಗೆ ರಕ್ಷಣೆಗೆ ನೀವು ಬರಬೇಕು. ಕರಾವಳಿಯ ಒಂದು 250 ಕೋಟಿಯನ್ನು ಕೊಡ್ತೀವಿ ಅಂತ ಮೊದಲು ಸರ್ಕಾರ ವಾಗ್ದಾನ ಮಾಡಿತ್ತು. ಆದರೆ ಮೊನ್ನೆ ಬಜೆಟ್ ನೋಡುವಾಗ ನಿರಾಶೆ ಆಗಿದೆ. ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ನೀವು ಕೂಡ ಅದರಲ್ಲಿ ಪಾಲ್ದಾರ ಮಾತನ್ನು ಹೇಳ್ತಾನೆ. ಹಾಗಾಗಿ ಖಂಡಿತವಾಗಿಯೂ ಒಂದು ಸಾಮರಸ್ಯದ ಬದುಕಿಗೆ ಈ ಕರಾವಳಿ ಇವತ್ತು ಭಾಗಿಯಾಗದ ಜನ ಹೇಳ್ತಾರೆ. ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿ ಹೊಂದಿರಲು ನಡುವೆ ಕುಲ ಗೋತ್ರ ದೆತ್ತಣೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಪೂರಕವಾಗಿ ಎಲ್ಲ ಸಮಾಜವನ್ನ, ಎಲ್ಲ ಜಾತಿಗಳನ್ನ, ಎಲ್ಲ ಧರ್ಮವನ್ನ ಏಕರೀತಿಯಲ್ಲಿ ಕಂಡಾಗ ಮತ್ತಷ್ಟು ಸಾಮರಸ್ಯ ಬದುಕಲ್ಲಿ ಸಾಧ್ಯ ಆಗ್ತದೆ ಇವನಂತ ಮಾತನ್ನು ಹೇಳ್ತಾ, ಇನ್ನೊಂದು ಉಪ್ಪು ನೀರು ನಮ್ಮ ಹೊಲಗದ್ದೆಯಲ್ಲಿ ನುಗ್ತಾ ಇದೆ. ಹಾಗಾಗಿ ಕಾರ್ಲ್ಯಾಂಡ್ ಯೋಜನೆ ಅತ್ಯಂತ ಅಗತ್ಯವಾಗಿ ನಾನು ಮತ್ತೆ ಇದನ್ನು ಪ್ರಸ್ತಾಪ ಮಾಡಿದ್ದೇನೆ. ಹಾಗಾಗಿ ನಮ್ಮ ಭೂಮಿಯೆಲ್ಲ ಹಾಳಾಗ್ತದೆ, ಅಲ್ಲಿ ಫರ್ಟಿಲಿಟಿ ಹಾಳಾಗ್ತದೆ. ಆ ನಿಟ್ಟಿನಲ್ಲಿ ತುಂಬಾ ಸೀರಿಯಸ್ ಆಗಿ ತಾವು ಕೂಡ ಸೇರಿಸಿ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ನಾನು ಹೇಳ್ತಾ, ನಾನು ತುಂಬಾ ಜನ ಮಾತಾಡಲಿಕ್ಕೆ ಜಾಸ್ತಿ ಮಾತಾಡಿ ಹೋಗಿದ್ದಲ್ಲ. ಧನ್ಯವಾದಗಳು.